ಇವತ್ತು ನಾನು ಕೂಕದು ತವಾ ಫ್ರೈ ಮಾಡ್ತೇನೆ. ಅದಕ್ಕೆ ನಾನು ಕೂಕದು ಸಿಪ್ಪೆ ತೆಗೆದು ಒಂದು ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ತೆಗೆದು ಕಟ್ ಮಾಡಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ಹಿಂಗುಡಿ, ಸ್ವಲ್ಪ ಬೆಳ್ಳುಳ್ಳಿ ಪೌಡರ್ ಹಾಕ್ತೇನೆ, ಒಂದು 10 ನಿಮಿಷ ಇಡ್ತೇನೆ. ಇದು ಅಕ್ಕಿ ಹುಡಿ ಹಾಕ್ತೇನೆ, ಈಗ ಮಕ್ಷಿ ಹಾಕ್ತೇನೆ ನಾನು. ಕೂಕ ತವಾ ಫ್ರೈ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ, ಮತ್ತೆ ಹೇಗೆ ಆಯ್ತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.